ಮಾನಿಸದೆನಗೆ ಬೇಡನು ಮಾನಿಸದೆನಗೆ ಜಲಗ ಜನನಿಯು ಬಲು ತರ ಕಿನಿಸಿನ ದಿಗ ಬಗೆ ಜನನಿಯು ಬಲು ತರ ಕಿನಿಸಿನ ದಿಗ ಬಗೆಯನು ತಿಳಿಯೇನು ಬೇಡೈ ಜನಕ ಜನನಿಯು ಬಲು ತರ ಕಿನಿಸಿನ ದಿಗ ಬಗೆಯನು ತಿಳಿಯನು ಬೇಡೈ ಧರಿಸಿಗೆ ಬೇಡನು ಮಾನಸದೆನಗೆ ಬೇಡನು ಮಾನಿಸದೆನಗೆ ಜನಗ ನಿಮ್ಮ ಮಗ ಏನು ಮಗ ಹೊಂದಿಸಿಕೊಂಡಿದ್ದೇನೆ ಶುಭವಾಗಲಿ ಮಗು ಅಮ್ಮ ಊಟ ಮಾಡಿದ್ದೆ ಮಗು ಹೊಂದಿಸಿಕೊಂಡಿದ್ದೇನೆ ಎತ್ತೇಳಪ್ಪ ಆವಾಗಿಂದ ದೂರದಲ್ಲಿ ನಿಮ್ಮಿಬ್ಬರನ್ನು ನೋಡ್ತಾ ಇದ್ದೇನೆ ಕೆರೆ 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 ಅಂತ ಎಂತದಂತ ಅರ್ಥ ಆಗ್ಲಿಲ್ಲ ಸತ್ಯ ಹೇಳ್ತೇನೆ ಮಗ ನನಗೆ ಮಾತಾಡ್ಬೇಕು ಅಂತ ಮನಸ್ಸೇ ಇಲ್ಲ ಅವ್ರು ಮಾತಾಡಿಸು ಅದಕ್ಕೆ ನಾ ಮಾತಾಡು ತಂದೆ ತಾಯಿಗಳು ಮಾತಾಡುವಾಗ ಮಕ್ಕಳು ಹತ್ತಿರ ಬರಬಾರ್ದಂತೆ ಅದನ್ನು ತಿಳಿದು ದೂರದಲ್ಲಿದ್ದೆ ಸಿಟ್ಟು ಬಂತು ಏನು ಮಾಡೋಣ ಹೇಳಿ ಪ್ರಾಯ ಸಾಧಲ್ವಾ ಅದಕ್ಕೆ ನೀವು ಕರಿಯದ ಹತ್ತಿರ ಬರ್ಲಿಲ್ಲ ಹೌದು ಮಗು ಅಪ್ಪ ಏನು ಮೌನವಾಗಿದ್ದಾರೆ ಆವಾಗ ಜೋರು ಮಾತಾಡ್ತಾ ಇದ್ರು ಈಗ ಹಾಗಲ್ಲ ನಾನು ಬಂದಾಕ್ಷಣವೇ ನನ್ನ ನೋಟಕರಾಗಿದ್ದಾರೆ ಅಮ್ಮ ಏನು ವಿಷಯ ಯಾಕೆ ಅಪ್ಪ ಜಗಳ ಮಾಡುದು ಅವ್ರು ಬೆಪ್ಪ ಅವರು ತಲೆ ಸರಿಲ್ಲ ಅವರಿಗೆ ನಾನು ಇಷ್ಟವರೆಗೆ ಅಪ್ಪ ಅಂತ ಕೇಳಿದ್ದದ್ದು ಹೌದು ಇವತ್ತುಂಟು ಹೌದಾ ನೀನು ಹೇಳುದಲ್ಲ ಅಪ್ಪನ ಹತ್ರ ಕೇಳತ್ತೆ ಏನು ಅಂತ ಕೇಳಂತೆ ಅಪ್ಪನಲ್ಲ ಕೇಳಂತೆ ನೀವು ಹೇಳುದಿಲ್ವಾ ನಾ ಹೇಳ್ತೇನೆ ಅಪ್ಪ ಹೇಳದಿದ್ರೆ ನಾ ಹೇಳ್ತೇನೆ ಕೇಳಪ್ಪ ಅರಸದಮ್ಮದೊಳಿರುವನು ಸಚ್ಚರಿತನೆ ನನ್ನನಿಗೆ ನದಿಯನು ಹಾತಿಯಾಗೆ ನಿಮಗೆ ಹಾತಿಯಾಗೆ ನಿಮಗೆ ಮೌನವನನ್ನು ಧರಿಸಿಗೆ ಬೇಡನು ಮಾನಿಸದೆನಗೆ ಜನಕ ಆವಾಗ ಬಂದಿದ್ದೇನೆ ನಿಮ್ಮನ್ನು ನೋಡಿದಾಗ ನೆಲ ನೋಟಕರಾಗಿದ್ದೀರಾ ಸುಮ್ಮನೆ ಕುಳಿತಿದ್ದೀರಾ ಯಾವುದು ನನಗೆ ಗೊತ್ತಿಲ್ಲ ಯಾವುದು ನನಗೆ ಅಗತ್ಯ ಇಲ್ಲ ಈ ರೀತಿ ಇದ್ದೀವಿ ನೀ ಕೇಳಬೇಕು ನಾ ಕೇಳಿದ್ರೆ ಕೊಡುದಿಲ್ಲ ಅಷ್ಟು ಸಾಕು ಕೇಳಿ
ಏನಯ್ಯ ಮಾತಿಗೆ ನೀ ಬೇಡಿದಂತೆ ಚೋಳಿಯ ಜನಗಿತ್ತು ತೆರಳು ಕಂಡಂತೆ ನೀನಿಯಾದಿರೆ ಕೊಂಡೆ ಹೋದಂತೆ ಚಾರಲೆ ಸತ್ಯ ಬಿಡದು ಕೊಡು ಮೂರ್ತಿ ಏನಯ್ಯ ರೂಪ ಏನಯ್ಯ ಅಪ್ಪ ಅಂತ ಹೇಳಲಿಕ್ಕೆ ಆಗುದಿಲ್ವ ಮಗ? ಭೂಪ. ನನಗೆ ಅಪ್ಪ ಆಗುವುದಕ್ಕೆ ಮೊದಲು ನೀವು ಭೂಪ, ನಿನಗೆ ಅಪ್ಪ ಆದ ಮೇಲೂ ನಾನು ಇಲ್ಲಿಗೆ ಭೂಪನೆ. ಅದು ಮತ್ತೆ ನೋಡುವ, ಅದು ಮತ್ತೆ ನೋಡುವ. ಮತ್ತೆ? ಏನು 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 ಹೇಳಿದ ಮಾತಿಲ್ವಾ? ಯಾರಿಗೆ? ನೀವು ಅರಸನಲ್ವಾ? ಯಾರು ಹೇಳಿದ್ದು? ನಾಲ್ಗೆ ಒಂದಲ್ವಾ? ಒಂದೇ. ನನ್ನ ತಾಯಿಗೆ ಹಾ. ಮಾತು ಕೊಟ್ಟಿದ್ದೀರಿ. ಹೌದು. ಮಗನಿಗೆ ಹಾ. 18 ತುಂಬುವಾಗ ಹಾ. ಇಲ್ಲಿಯ ಪಟ್ಟವನ್ನು ಕೊಡ್ತೀನಿ ಎಂಬುದಾಗಿ. ಕೊಡುದಿಲ್ಲ ಅಂತ ಹೇಳಿದ್ನ. ಕೊಡಿ. ಈಗ ಅವಳಿಗೆ ಅರ್ಥ ಆಗುದಿಲ್ಲ. ಹಾ. ನೀನು ನನ್ನ ಮಗ, ಹೌದು. ನಿನಗೆ ಹೇಳ್ತೇನೆ ಮಗ. ಹಾ. ನಾನು ಕೊಡುವುದಿಲ್ಲ ಅಂತ ಹೇಳಿದ್ನ. ಹೇಳಿಲ್ಲ. ಹೇಳಲಿಲ್ಲ. ಹಾ. ಈಗ ನಾನು ಈಗ ಕೊಟ್ಟರು ಹಾ. ಅಥವಾ ಇನ್ನೊಂದು ಕೆಲವು ವರ್ಷಗಳು ಕಳೆದ ಮೇಲೆ ಕೊಟ್ಟರು ಈ ಅಧಿಕಾರ ಎನ್ನುವುದು ನಿನಗೆ ಹೌದಲ್ವಾ? ಹೌದು. ನನಗಿರುವ ಒಬ್ಬ ಮಗ ನೀನಲ್ವಾ? ಬೇರೆ ಮಕ್ಕಳು ಉಂಟ ನನಗೆ? ಅವಳು ಈಗಲೇ ಕೊಡಿ ಅಂತ ಹೇಳಿದ್ರೆ ಹಾಗೆ ಕೊಡ್ಲಿಕ್ಕೆ ಆಗ್ತದ? ಅಪ್ಪ, ನಿಮಗೆ ಸಮಯ ಬರುವ ತನಕ ಹಾ. ನನಗೆ ಕಾಯುವಂತ ತಾಳ್ಮೆ ಇಲ್ಲ. ಹಸಿವಾದಾಗ ಊಟ ಮಾಡುದು. ಯಾವಾಗ ಊಟ ಮಾಡಿ ಅಭ್ಯಾಸ ಇಲ್ಲ. ನಾನು ಅವರ ಮಗ ಆದ ಕಾರಣ ಹೇಗೆ ಕೊಡ್ಬೋದಾ? ಕೊಡ್ಬೋದಾ? ಕೊಡ್ಲಿಕ್ಕೆ ಅದು ನಿನ್ನ ತಾಯಿ ಬರುವಾಗ ತಂದದ್ದು ಅಲ್ಲ, ಹಾ. ನೀ ಹುಟ್ಟಿದ ಮೇಲೆ ನನಗೆ ಸಿಕ್ಕಿದ್ದು ಅಲ್ಲ. ಹಾ. ನನ್ನ ಅಪ್ಪ ನನಗೆ ಕೊಟ್ಟದ್ದು. ಹಾ. ನಾನು ನನ್ನ ಮಗನಿಗೆ ನನಗೆ ಮನಸ್ಸುಂಟು ಅಂತಾದ್ರೆ ಮಾತ್ರ ಕೊಡ್ಬೇಕು. ಬಿಟ್ರೆ ಹಾ. ನೀನು ಬಲಾತ್ಕಾರವಾಗಿ ಕೇಳಿದ್ರೆ ಕೊಡುವವರು ಯಾರಿದ್ದಾರೆ ಅಂತ ಬೇಕಲ್ಲ. ಇಬ್ಬರನ್ನು ಎಡದ ಕಾಲಿನಲ್ಲಿ ಮೆಟ್ಟಿ ಹೊರಗೆ ಹಾಕ್ತಾನೆ, ಗೊತ್ತುಂಟ? ಅಮ್ಮ, ಈ ಮುದಿಯ ಹೆಣ್ಣು ಹುಚ್ಚಿನಿಂದಾಗಿ ನಿಮ್ಮ ಬಳಿಗೆ ಬಂದರು. ಈಗಲೂ ಆ ಹುಚ್ಚು ಹೋಗ್ಲಿಲ್ಲ. ಅಮ್ಮ, ಇವ ಅಪ್ಪನಲ್ಲ, ಈ ಭೂಪನಲ್ಲ, ಇವ ಬೆಪ್ಪ. ಇವನನ್ನು ಹೇಗೆ ಕೆಳಗಿಳಿಸಬೇಕು ನನಗೆ ಗೊತ್ತುಂಟೆ. ಏ ಮುದಿಯ, ಏ ಮುದಿಯ, ಇಳಿಯ ಕೆಳಗೆ. ಅಪ್ಪ ಮಗ ಅಪ್ಪ, ಇಳಿಯ. ಆಯುಷ್ಯ ಕಡಿಮೆ ಆದೀತು ಮಗ. ನಡಿ. ಇನ್ನೊಂದೆರಡು ಮುಖ ಏನ್ ನೋಡ್ತೀಯ? ಇನ್ನೊಂದೆರಡು ಕೊಡು. ಮುಖ ನೋಡ್ತೀಯ? ಹೇಗಾಯ್ತಪ್ಪ? ಅವರನ್ನ ಮಂಜರಿ, ಇವ್ರು, ಎಂತದ್ದು? ಒಂದು ವಿಷಯವನ್ನು ಸರಿಯಾಗಿ ನೆನಪಿಟ್ಟುಕೋ. ನಾವು ಮತ್ತೊಬ್ಬನಿಗೆ ಹೊಡೆದೋ ಬಡ್ದೋ ಅಥವಾ ಮತ್ತೊಬ್ಬನ ಮೇಲೆ ನಿಂದನೆಯನ್ನು ಮಾಡಿಯೋ ಒಂದು ಬೆರಳನ್ನು ತೋರಿಸಬಹುದು, ಉಳಿದ 3 ಬೆರಳು ನಮ್ಮನ್ನೇ ತೋರಿಸ್ತದೆ. 3 ಬೆರಳು ಮುರಿದಿರ್ತೇನೆ. ಈಗ ನನಗಾದಂತಹ ನೋವು ನಿನ್ನ ಮಗ ಇದ್ದಾನೆ ಎನ್ನುವಂತಹ ಹೆಮ್ಮೆಯಿಂದ ನೀನು ಮೆರಿಬಹುದು. ನನ್ನ ಮಗ ಒಂದು ದಿವಸ ಕಣ್ಣೀರು ಹಾಕುವಾಗ ಆ ಕಣ್ಣೀರನ್ನು ಒರೆಸುವುದಕ್ಕೆ ನಿನ್ನ ಗಂಡನು ಇರುವುದಿಲ್ಲ, ನೆನಪಿರ್ಲಿ ನಿನಗೆ. ಹೋದ್ರೆ ಹೋಗಿ ಎಲ್ಲಾದ್ರೂ ಇರಿ, ನನಗೇನಿಲ್ಲ. ಇನ್ನು ಬದುಕುವುದಿಲ್ಲ ಮಗ ನಾನು. ಇನ್ನು ಬೇಡ ನನಗೆ. ಸಾಯಿ ಹೋಗು, ಹೊಂಡಕ್ಕೆ ಬೀಳು. ನಾನು ಸಾಯ್ತೇನೆ ಎನ್ನುವ ಹಾಗೆ ಹೇಳಿದ್ದಲ್ಲ. ಮತ್ತೆ? ಈ ರಾಜ್ಯವನ್ನು ಮನಸ್ಸೋ ಇಚ್ಛೆ ಅನುಭವಿಸಿ, ಎಷ್ಟು ಕೊಡುತ್ತದೆ ಅಷ್ಟು ಅನುಭವಿಸಿ. ಅದನ್ನು ಮೊದಲು ಹೇಳಬೇಕಿತ್ತು. ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಮಗ. ಇದೆಲ್ಲ ನಶ್ವರವಾದಂತಹ ಸಂಪತ್ತು. 4 ಬೀಳುವಾಗ ಗೊತ್ತಾಗ್ತದೆ ಎಲ್ಲ. ಶಾಶ್ವತವಾದಂತಹ ಸಂಪತ್ತು ಯಾವುದು ಗೊತ್ತಾ? ಯಾವುದು? ದೇವನ ಒಲುಮೆಯಿಂದ ದೊರಕುವಂತದ್ದು. ಈಗಲೇ ಕಾನನವನ್ನು ಸೇರ್ತೇನೆ, ಪರಮೇಶ್ವರನನ್ನು ತಪಸ್ವೀಕರಿಸ್ತೇನೆ, ಪರಮೇಶ್ವರನಿಂದ ವರಬಲ ಸಮನ್ವಿತನಾಗಿ ಪ್ರಪಂಚದಲ್ಲಿ ನಾನೇನು ಅಂತ ತೋರಿಸ್ತೇನೆ. ಇಲ್ಲಿ ನೀವೇ ಹಾಯಾಗಿ ಮುಗಿಲಿಲ್ಲ, ಮುಂದೆ ನಿಲ್ಲು. ಇಲ್ಲ, ಈಗ ಅರಸ ನಾನಿಲ್ಲಿ. ಅದಕ್ಕೆ ಅದಕ್ಕಾಗಿ ನೀನೊಂದು ಮಾತು ಹೇಳ್ತೇನೆ. ಏನು? ನೀನು ಹೋಗು, ಹಾ. ತಪಸ್ಸನ್ನು ಮಾಡು. ಹಾ.
ತಪಸ್ಸಿನ ಫಲವನ್ನು ಕಪ್ಪ ರೂಪವಾಗಿ ನನಗೆ ಕಳಿಸಬೇಕು. ಏನು? ತಪಸ್ಸಿನ ಫಲವನ್ನು ಕಪ್ಪ ರೂಪವಾಗಿ ಕೊಡಬೇಕು. ಈಗ ನಾನು ದುಡ್ದಂತಹ ಮಾತಾಡ್ಲಿಕ್ಕಿಲ್ಲ ಅನ್ವಯಿಸ್ಬೇಕು ನಾನು. ನಡಿ ನಡಿಯ ನಡಿ ತಪಸ್ಸಿನ ಫಲ ಕಳಿಸ್ಬೇಕು. ಆಯಾಸ ಗೊತ್ತೇ ಇಲ್ಲ. ಇದು ಬೇಕಾಗ್ತದೆ. ಹೌದು ಮಗ, ಯಾರಾದ್ರೂ ಬಂದಾಗ ಬೇಕು. ಮತ್ತೆ ಹೌದು ಹೌದು ಮಗ, ಈಗ ಹೇಗೂ ನಿನ್ನ ಪೀಠ ಆಗಿದೆ, ಹಾಗಂತ ಒಮ್ಮೆ ಕುತ್ಕೊಳ್ಳಿಕ್ಕೆ ಆಗ್ತದಾ? ಆಗುದಿಲ್ವಾ? ಆಗುದಿಲ್ಲ. ರಾಜಪುರೋಹಿತರನ್ನು ಕರೆಸಬೇಕು. ನಿನಗೆ ಅದು ಅಭಿಷೇಕ ಆಗುದು ಬೇಡವಾ ಮಗ? ಅಭಿಷೇಕ ಹೌದು. ಸದ್ಯಕ್ಕೆ ನಿನ್ನ ಆಗಲಿ. ತಲೆಯ ಮೇಲೆ ನೀರು ಹೋಗಿದ್ದು ಬೇಡವಾ? ಒಯ್ಬೇಕು. ಹೌದು ಹೌದು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲ ವ್ಯವಸ್ಥೆ ಮಾಡ್ತೀರಮ್ಮ? ಮಾಡಿ. ವ್ಯವಸ್ಥೆ ಮಾಡಿಸ್ತೇನೆ. ತುಂಬಾ ಸಮಯಗಳು ಕಳೆದು ಹೋಯಿತು. ಅಪ್ಪ ಹೋಗಿದ್ದಾರೆ ತಪಸ್ಸಿಗಂತ. ಆದ್ರೆ ತಾಯಿ ಇಲ್ಲಿ ಅಧಿಕಾರವನ್ನು ನನಗೆ ಕೊಡುವುದಕ್ಕೆ ಮನಸ್ಸೇ ಇಲ್ಲ ಕಾಣ್ತಾರೆ. ಅವರೇ ಮಹಾರಾಣಿ ಆಗಿದ್ದಾರೆ. ನನ್ನ ಪಟ್ಟಾಭಿಷೇಕವು ಆಗಲಿಲ್ಲ. ಹಾಗಾದ್ರೆ ಏನು ಮಾಡುವುದು? ಹಾಗೆ ಪ್ರಜೆಗಳು ಎಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮಹಾರಾಣಿ ಹಾಗೆ, ಮಹಾರಾಣಿ ಹೀಗೆ ಅಂತ. ಅದನ್ನು ಕೇಳಿ ನಾನು ಸುಮ್ಮನೆ ಇರ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಅಮ್ಮ ಕುಲದಿಲ್ದೆಳೆಗೆ ಸುತ್ತಲಿಗ ಜನರೆಲ್ಲ ಪಿಸುಮಾತಿ ನೀವು ಹೊಳಿವ ವರ್ತಮಾನವ ತಿಳಿದೆ. ಅದಕ್ಕಾಗಿ ಪಾಂಡ್ಯಪುರ ಬಿಟ್ಟು ತೆರಳು ತೆರಳು ಜನನೆಂದಳು ತೆರಳು. ಅಮ್ಮ, ಈ ಹೊತ್ತಿನಲ್ಲಿ ಅಧಿಕಾರ ನನಗೆ ಕೊಟ್ಟಿಲ್ಲ, ನಿಮ್ಮ ಕೈಯಲ್ಲೇ ಉಂಟು. ಸ್ವಲ್ಪ ದಿವಸ ಕಲೀಲಿ ಮಗ. ನನಗೆ ಪಟ್ಟಾಭಿಷೇಕ ಮಾಡಿಸುವಂತೇಳಿ ತುಂಬಾ ದಿವಸ ಆಯ್ತು. ನನ್ನತ್ರ ಇದ್ರೆ ನಿನ್ನದೇ ಅಲ್ವೇನೋ? ಅಲ್ವಾ? ಹೌದು. ಒಳ್ಳೇದು ಒಳ್ಳೇದು. ಅದೇ ಅಮ್ಮ, ಏನು ಮಗ? ನಮ್ಮ ಪ್ರಜೆಗಳು ಯಾಕೋ ಏನೋ ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡುವುದು ಬೇಡದ್ದೆ. ಅದು ಯಾರಾದ್ರೂ ಹಾಗೆ ಮಗ. ಮಹಾರಾಣಿ ಹಾಗೆ ಗಂಡರನ್ನು ಓಡಿಸಿದವಳು, ಅವಳು ಮಾರಿ. ಹೇಳುವವರು ಹೇಳ್ತಾರೆ ಮಗ, ಹ. ಈ ಹಂಡೆಯ ಬಾಯಿಯನ್ನು ಕಟ್ಲಿಕ್ಕೆ ಆಗ್ತದಂತೆ. ಹೌದು. ಈ ಬಾಯಿ ಮಾತನ್ನು ಕಟ್ಲಿಕ್ಕೆ ಆಗ್ತದ? ಹೌದಪ್ಪ. ಎಲ್ಲರ ಬಾಯಿಯನ್ನು ಕಟ್ಲಿಕ್ಕೆ ಹೋದ್ರೆ ನಮಗೆ ಅದೇ ಆದಿದ್ದು ಕೆಲಸ. ಹೌದು. ಅವರೆಲ್ಲ ಹೇಳ್ತಾರೆ ಅಂತ ನಾವು ಇರುದಲ್ಲ. ನೀ ಒಳಗೆ ಬಾ, ಊಟಕ್ಕೆ ಬಾ. ಅಮ್ಮ, ಕೆಲವರು ಹಾಗೆಲ್ಲ ಹೇಳುದು. ಮತ್ತೆ ಅವಳು ಹೆಣ್ಣಲ್ಲ, ಹೆಮ್ಮಾರಿ. ಈ ನಾಡಿಗೆ ಒಂದು ಕೊರತೆ ಅವಳಿದ್ದೆ. ಅದು ಕೆಲವರೆಲ್ಲ ಬಂದಾಗ ನಾ ಕೊಡುವುದಿಲ್ಲ, ಏನು ಕೊಡುವುದಿಲ್ಲ ನೋಡಿ. ಏನು ಕೊಡುದಿಲ್ಲ. ಯಾವಾಗಲೂ ಬರುದು ಮಗ. ಹೌದಾ? ಎಲ್ಲವರಿಗೆ ನಮ್ಮ ಭಂಡಾರದಿಂದ ಕೊಟ್ರೆ ಮತ್ತೆ ನಮ್ಮ ಭಂಡಾರದಲ್ಲಿ ಉಳಿದಿತ್ತ? ಮತ್ತೆ ಹೌದು. ಬಣ್ಣದಲ್ಲಿ- ನಿನಗೆ ಬೇಡವಾ? ಬೇಕು 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 ಬೇಕು. ಇಷ್ಟೆಲ್ಲ ಮಾಡುದು ನನಗೆ ಅಲ್ವಾ? ಹೌದು. ಅಮ್ಮ, ನನಗೊಂದು ಉಪಕಾರ ಮಾಡ್ತೀರಾ? ಏನು ಬೇಕು ಮಗ? ನೀವು ಈ ಪಾಂಡ್ಯಪುರವನ್ನು ಬಿಟ್ಟು ಆದಷ್ಟು ಬೇಗ ತೊಲಗ್ತೀರಾ? ನನಗೆ ಬೇಕು. ಹಾಸ್ಯ ಮಾತಾಡುದು. ಎಲ್ಲ ಪೈಲೆ ಪಾಂಡ್ಯಪುರವನ್ನು ಬಿಟ್ಟು ಹೋಗ್ಬೇಕು. ಅಲ್ಲ ಅಲ್ಲ, ನೀವು ಇಲ್ಲಿ ಇದ್ರೆ ನನಗೆ ಅಜ್ಜ ಆಗ್ತೀರಿ. ಅದಕ್ಕೆ ಬೇಕಾಗಿ ಅಮ್ಮ, ನೀವು ಹೋಗಮ್ಮ. ಹರಗರ ಏನಿ ಮಾತ ತರಳ ನೀನೊರೆವುದೇ ಸರಿಯಲ್ಲವಿದು ಮೊದಲಾಗಿ. ಹೊರಗರೆ ನೀ ಮಾತ ತರಳ ನೀನೊರೆವುದೇ ಸರಿಯಲ್ಲವಿದು ಮೊದಲಾಗಿ. ಧರಣಿಪ ನಿಮ್ ಭಾಷೆ ಬರಿಪ ಕಾಲದಿಕೊಂಡು ಸರ್ವವಿತ್ತೆನು ನಿನಗಾಗಿ. ಕುಲಗಳು ಗಣಿಕೆಯಾದರೂ ಭೂಮಿ ಪಾಲನ ಒಲಿಸಿ ಸಂಚರಿಸಿದೆ ನೀನು. ತಿಳಿದಲ್ಲ ಮೇಲ ಭಾವ ತವಗೊರಿಸಿದೆ ಸಲಗು ಧರ್ಮದಲ್ಲಿ ರಾಜವನು.
ಹರಗರ ಮಗನೆಂಬುದಾಗಿ ಆ ನಾಲಿಗೆಯಿಂದ ಹೇಳದಿರು ಹೇಳದಿರು. ಈಗ ಅಮ್ಮ, ಅಪ್ಪನಿಗೆ ಹೊಡೆಯುವಾಗಲೇ ಹೇಳಿದ್ದೇನೆ, ಒಂದಲ್ಲ ಒಂದು ದಿವಸ ನಿನಗೂ ಇದೇ ಗತಿ ಎಂಬುದಾಗಿ. ಅದೇ ದೊಣ್ಣೆ. ನಡಿ ನಡಿಯೇ ನಡಿಯೇ. ನಿನ್ನ ಕಣ್ಣೀರು ಎಲ್ಲವರಿಗೂ ಇದೊಂದು ಪಾಠವಾಗಿ ಹೋಗ್ಲಿ. ಪತಿಯನ್ನು ದೇವರು ಎದುವಾಗಿದ್ದಕ್ಕಾಗಿ ಪೂಜಿಸುವುದನ್ನು ಹೊರತುಪಡಿಸಿ ಪತಿಗೆ ಶಿಕ್ಷೆಯನ್ನು ಕೊಟ್ಟರು ಅಂತಾದ್ರೆ ಇಂಥವಳ ಸ್ಥಿತಿಯ ಹೆಣ್ಣು ಹೆಂಬಾರಿಯಾಗ ಕೂಡದು, ಸಹನಶೀಲಲಾಗಬೇಕು. ಇದನ್ನು ಬಿಟ್ಟ ಮೇಲೆ ಈ ಪುರದಲ್ಲಿ ನಾನು ಇರುವುದಿಲ್ಲ. ದೂರದ ಭಾಷೆಯನ್ನು ನಾನು ಸೇರಿಕೊಳ್ತೇನೆ. ನಡಿ. ದೇವರನ್ನು ಕುರಿತು ಪೂಜಿಸ್ತೇನೆ. ಪೂಜೆ ಪೂಜೆ ನಮ್ಮೂರಲ್ಲಿ ಬೇಡ. ತಾಯಿಯ ಶಾಪ ಇದು ಮಗ. ನೀ ಹಾಳಾಗಿ ಹೋದೆ ಮಾರೆ, ಹಾಳಾಗಿ ಹೋದೆ. ನಡಿ. ನಿನ್ನ ಶಾಪ. ಈಗಲೇ ರಾಜಾಜ್ಞೆ, ಇಲ್ಲಿ ಎಲ್ಲಿಯಾದ್ರೂ ಈ ಪಾಂಡಪುರದಲ್ಲಿ ಅವಳು ಬೇಡುವುದನ್ನು ನೋಡಿದ್ರೆ ಶೂಲಕ್ಕೆ ಏರಿಸಬೇಕು. ಮಾತ್ರವಲ್ಲ, ಏನು ಆಗ್ತದೆ ಎಂಬುದಾಗಿ ಆವಾಗ ಆವಾಗ ನನಗೆ ತಿಳಿಸಲಿರಬೇಕು. ನೋಡೋಣಂತೆ. ಪಾರ್ವತಿಯ ತೃಷಣಾಗೆ ಊರ್ವೀಶನು ಸುತೆಯ ನಿರ್ವಿಕಾರದಿಂದ ಸಲಗುತ್ತಿರುವ ಕಾಲಚ್ಚರಿಯ ರಾಜ್ಯಭ್ರಷ್ಟನಾಗಿ ಹೊರಟಂತಹ ನಾನು ನೇರವಾಗಿ ಕಾನನವನ್ನು ಒಂದು ಸೇರಿದೆ. ಸರ್ವಸ್ವವನ್ನು ಕಳಕೊಂಡಂತಹ ನನಗೆ ಪರಮೇಶ್ವರನೇ ದಿಕ್ಕು ಎನ್ನುವ ಹಾಗೆ ಭಾವಿಸಿ ಪರಮೇಶ್ವರನನ್ನು ದೀರ್ಘಕಾಲ ತಪಸ್ವೀಕರಿಸಿದೆ. ಪ್ರತ್ಯಕ್ಷನಾದಂತಹ ಪಾರ್ವತಿ ಪರಮೇಶ್ವರನು ಏನು ಬರಬೇಕು ಮಗನೇ ಎನ್ನುವ ಹಾಗೆ ಕೇಳಿಕೊಂಡಾಗ ಕಣ್ಣೀರಲ್ಲದೆ ಮತ್ತೇನೂ ನನ್ನಲ್ಲಿ ತೋಚಲಿಲ್ಲ. ನಾನು ದೇವರಲ್ಲಿ ಹೇಳಿದ ಮಾತೇನು, ನನಗೇನು ಕೊಟ್ಟೆ ಅಂತಾದ್ರೂ ಕೂಡ ಅದನ್ನು ನನ್ನ ಮಗವಿಗೆ ಎದುಕೊಳ್ತಾನೆ ಬಲಾತ್ಕಾರವಾಗಿ. ಆದ್ದರಿಂದ ನಿನ್ನ ದಿವ್ಯ ಅನುಗ್ರಹ ಮಾತ್ರ ಸಾಕು ಎನ್ನುವ ಹಾಗೆ ಬೇಡಿಕೊಂಡೆ. ತಥಾಸ್ತು ಎಂದ ಪರಮೇಶ್ವರ. ಆದ್ರೆ ಪಾರ್ವತಿ ದೇವಿ ಗಂಡು ಮಕ್ಕಳಿಲ್ಲ ಎನ್ನುವಂತಹ ಕೊರತೆಯನ್ನು ನೀಗುವುದಕ್ಕೆ ಬೇಕಾಗಿ ನಿನಗೊಂದು ಹೆಣ್ಣು ಮಗುವನ್ನು ಇತ್ತೇನೆ ಎನ್ನುವ ಹಾಗೆ ಹೆಣ್ಣು ಶಿಶುವೊಂದನ್ನು ನನ್ನ ಕೈಗಿತ್ತರು. ಸರಿ. ಶಿವನಂತೆ ಪ್ರಭೆಯುಳ್ಳ ಕಾರಣ ಆ ಮಗುವಿಗೆ ಶಿವಪ್ರಭೆ ಎನ್ನುವ ಹಾಗೆ ಹೆಸರನ್ನಿರಿಸಿ ಸಲಹುತ್ತಾ ಇದ್ದೇನೆ. ಪ್ರಾಯ ಪ್ರಬುದ್ಧೆ ಆಗಿದ್ದಾಳೆ. ಆಕೆಗೆ ಬೇಕಾದಂತಹ ಯುದ್ಧ ವಿದ್ಯೆಗಳನ್ನು ಸಕಲ ಶಾಸ್ತ್ರ ವಿದ್ಯೆಗಳನ್ನು ಕಲಿಸ್ತಾ ಗುಪ್ತವಾಗಿ ಸಲಹಬೇಕಾಗಿದೆ. ಯಾಕಂದ್ರೆ ಜಯವರ್ಮನಿಗೆ ವರ್ತಮಾನ ಏನಾದ್ರೂ ಗೊತ್ತಾಯ್ತು ಅಂತಾದ್ರೆ ಬಾಲಕಿಯಾದಂತಹ ಶಿವಪ್ರಭೆಗೆ ಆತನಿಂದ ಅನ್ಯಾಯವಾಗುವುದಕ್ಕೆ ಅಥವಾ ಹಾನಿಯಾಗುವುದಕ್ಕೂ ಸಾಧ್ಯ ಉಂಟು. ಆದ್ದರಿಂದ ಈ ಕಾನನದಲ್ಲಿ ಗುಪ್ತವಾಗಿ ಅವಳನ್ನು ಬೆಳೆಸ್ತಾನೆ. ನೋಡೋಣ ಏನಾಗುತ್ತೆ. ಪುರವನ್ನು ಬಿಟ್ಟು ನನ್ನ ತಂದೆ ತಪಸ್ಸನ್ನು ಆಚರಿಸಿದ ಮಾತ್ರವಲ್ಲದೆ ದೇವರು ಒಲಿದು ಒಂದು ಹೆಣ್ಣು ಮಗುವನ್ನು ಕೊಟ್ಟಿದ್ದಾರಂತೆ. ಅವಳ ಸ್ವಯಂವರ ಎಂಬುದಾಗಿ ಎಲ್ಲರಿಗೂ ಗಂಧರವನ್ನು ಸಾರಿದ್ದಾರೆ. ನನಗೂ ಹೋಗಬೇಕಾದ ಸ್ಥಳಕ್ಕೆ ನೋಡೋಣ. ನಮ್ಮಲ್ಲಿರುವಂತಹ ವಿರಾಗಿ
ನೀವು ನಮ್ಮನ್ನು ಸಾಕಿದವರು. ಹೌದು. ಹಾಲು, ಬೆಣ್ಣೆ, ಮೊಟ್ಟೆ, ತುಪ್ಪ ಎಲ್ಲ ಕೊಟ್ಟು ಬಹಳ ಚೆನ್ನಾಗಿ ಸಾಕಿದವರು. ಹೌದು. ಹಂದಿ ಮಾಂಸ ನಿಮ್ಮ ಮನೆಯಲ್ಲಿ ಬೇಯಿಸಿದ್ರು ನಮಗೆ ಕೊಡ್ತೀರಿ. ಹೌದಪ್ಪ. ಹಾಗಾಗಿ ನಾವು ದತ್ತಪುತ್ರವಾಗಿ ಬೆಳೆದಿದ್ದೇವೆ. ಹಯಸೇನ ಮಯಸೇನ ನಿಮ್ಮ ಮೊದಲೊಬ್ಬರಿದ್ರಂತೆ ಕಂಸ. ಹೌದು. ಅವರಿಗಿಬ್ಬರು ಜಟ್ಟಿಗಳಿದ್ರಂತೆ ಚಾಣೂರ ಮುಸ್ತಿಕ. ಹಾಗೆ ನಾವು ನಿಮ್ಮ ಆಸ್ಥಾನದಲ್ಲಿದ್ದೇವೆ. ಹೌದು. ಕಲಿಸದ್ಯಾಕೆ? ಏನಾಗಬೇಕು ನಮ್ಮಿಂದ? ಯಾರಿಗೆ ಕುಂದಬೇಕು? ತಲ್ಲಣ್ಣ ಕೊಡಲಿಕ್ಕೆ ಸಲ್ಲಿಸು ವಿಷಯವನ್ನು ಆದರೆ ನಮ್ಮ ಯುದ್ಧದಲ್ಲಿ ನಾವು ನಿಮ್ಮಲ್ಲಿದ್ದೇವೆ. ಖಂಡಿತ ಅದಕ್ಕೆಲ್ಲದೆ ಕರೆಸಿಕೊಳ್ಳುವವರು ನೀವಲ್ಲ. ಇಂದಿನ ದಿವಸ ಯಾಕಾಗಿ ಕರೆಸಿಕೊಂಡದ್ದು? ಅಲ್ಲಿಪ್ಪ ನಾರಿಯ ಸಗತ ಪುದು ಎನ್ನೆಡೆಗೆ ಪುರವನ್ನು ಬಿಟ್ಟು ಹೋಗುವಾಗ ನನ್ನ ತಂದೆಯವರಿಗೆ ಎಚ್ಚರಿಕೆ ಮಾತನ್ನು ಹೇಳಿದ್ದೇನೆ. ಎಲ್ಲಿಯೇ ಹೋಗಿ ಹೇಗೆ ಆಗಿರಿ ಕಪ್ಪವನ್ನು ಹಾಗೆ ಮಾಡಬಾರ್ದು. ಏನು ಅಪ್ಪನನ್ನು ಹೊರಗೆ ಹಾಕಬಾರ್ದು ಅಂತ. ಹೌದಾ? ಅಮ್ಮನನ್ನು ಹೊರಗೆ ಹಾಕ್ಬಾರ್ದು. ಆಗಿರ್ಬೋದು. ಆದ್ರೆ ನನಗೆ ಅವರಿದ್ರೆ ನನ್ನ ಪಟ್ಟಿ ಬಾಳಿಗೆ ಹಾಳು ಅಂತ ತಿಳಿದೇ ಹೊರಗಾಗ್ತಿದೆ. ಹೌದೌದು. ನನ್ನ ಕೆಲಸ ಕಾರ್ಯಗಳಿಗೆ ಅಡ್ಡವಾಗಿ ಬರ್ತಾರೆ. ಅದಕ್ಕೆ ಬೇಕಾಗಿ ಏನೇ ಆಗಿರಲಿ ಕಪ್ಪವನ್ನು ಕೊಡ್ಬೇಕೆಂಬುದಾಗಿ ಹೇಳಿದ್ದೇನೆ. ಕಪ್ಪ ಕೊಡ್ಲಿಲ್ಲ. ಒಂದು ಹೆಣ್ಣು ಮಗುವನ್ನು ಪಡೆದಿದ್ದಾರೆ. ಎಲ್ಲಿಂದ ಕೊಡುದು ಕಪ್ಪ? ಪಾಪ ಗಾಳಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಎಲ್ಲಿಂದ ಕೊಡುದು? ಹೇಗೆ ಇರ್ಲಿ ನನಗೆ ಕೊಡ್ಲೇಬೇಕು. ಹೇಗೆ ಸಂಪಾದನೆ ಮಾಡಿದ್ರು ನಾನು ಹೇಳಿದ್ದನ್ನು ಕೇಳ್ತೀರಲ್ಲ. ಅವಳಿಗೆ ಒಬ್ಬಳು ಮಗಳು ಸಿಕ್ಕಿದ್ದಾಳಂತೆ. ಅವಳಿಗೆ ಸ್ವಯಂವರ ಎಂಬುದಾಗಿ ತೀರ್ಮಾನಿಸಿದ್ದಾರಂತೆ. ಹೌದು. ಈ ಹೊತ್ತಿನಲ್ಲಿ ನಾವು ಹೋಗಿ ಅವರನ್ನು ಗೊತ್ತಿ ಕೊಲ್ಲಬೇಕು. ನಾವಿದ್ದೇವಲ್ಲ. ಪಾಂಡ್ಯ ದೇಶದ ರಾಜನಲ್ವಾ? ಹೌದು. ಹಾಗಾಗಿ ಪಾಂಡು ಅಂತ ಕರೀಬಹುದು. ಅದರಲ್ಲಿ ಏನು ತಪ್ಪಿಲ್ಲ. ಮಲಯ ಕೇತ ಯಾವ ಕೇತರಾದ್ರೂ ನಿಮಗೆ ಏನಂತೆ? ಊರು ಬಿಟ್ಟು ಬೆಂದವ ಕಾಡುತ್ತೆ. ತಪಸ್ಸು ಮಾಡಿದ್ಯಾ? ಹೌದು. ತಪಸ್ಸು ಮಾಡಿ ಸಂಪಾದನೆ ಆಯ್ತಾ ನಿನಗೆ? ಹೌದು. ಹೌದೇನೋ? ಎಷ್ಟು ಸಿಕ್ಕಿತು? ಎಷ್ಟು ಸಿಕ್ಕಿತು? ಅದಲ್ಲ
ಸುಮ್ಮನೆ ಕುಳಿತರೆ ಒಳ್ಳೇದು ಮಗನೇ. ಇಲ್ಲದಿದ್ರೆ ಮುದುಕ ಅಂತ ನೋಡ್ಲಿಕ್ಕಿಲ್ಲ. ಕಾಲು ಹಿಡಿದು ಕಪ್ಪಳಿಸ್ತೇವೆ. ನಡುಗುದು ಬೀಳಿದ ಕಡು ಕಷ್ಟದಿ ನಾವುಡಲನ್ನು ಪೋಷಿಪೇನೋ ಪಡೆದ ಕುಮಾರಗೆ ಪದವಿಯ ನಿತ್ತಿಗೆ ಪಡೆದ ಕುಮಾರಗೆ ಪದವಿಯ ನಿತ್ತಿಗೆ ಕೊಡಲೇನಿ ದೇವನದಿ ನಡುಗುತ್ತ ಬೇಡಿದ ಅಯ್ಯೋ, ಏನು? ನಿಮ್ಮನ್ನು ನೋಡುವಾಗ ನನಗೆ ಭಯ ಭೀತಿ ಉಂಟಾಗುತ್ತಾ ಇದೆ. ಜಟ್ಟಿಗಳು ನಾವು ಜಟ್ಟಿಗಳು. ದೀರ್ಘ ದೇಹಿಗಳು, ನಿಮ್ಮ ಮುಖ ಭಯಾನಕವಾಗಿದೆ. ಎಂತದು ಭಯಾನಕ? ನನ್ನನ್ನು ಹೆದರಿಸ್ತಾ ಇದ್ದೀರಲ್ಲಪ್ಪ. ಹೆದರಿಸುವುದು? ಹೌದು. ಹೆದರಿಸುವುದಿಲ್ಲ. ಕೊಡುವುದನ್ನು ಕೊಟ್ಟರೆ ಏನು ಸುಮ್ಮನೆ ಬಿಡ್ತೇವೆ. ಕೊಡುವುದಕ್ಕೆ ನನ್ನಲ್ಲಿ ಏನುಂಟು ಹೇಳು. ಏನು ಉಂಟು? ನನ್ನ ಹೊಟ್ಟೆಯನ್ನು ಹೊರೆಯುವುದಕ್ಕೆ ಬೇಕಾಗಿ ಈ ಕಾನನದಲ್ಲಿ ವಾಸಿಸ್ತಾ ಇದ್ದೇನೆ ನಾನು. ಹೀಗೆ ಮಾಡಿದ ಕೊನೆಗೆ ಹಾಗೆ ಮಾಡ್ಬೇಕಾದೀತು. ಪಾಪಿಗಳೇ, ದೇವರು ನಿಮಗೆ ಇಷ್ಟು ಒಳ್ಳೆಯ ಶರೀರ ಕೊಟ್ಟಿದ್ದಾರೆ. ಅದನ್ನು ಸದ್ವಿನಿಯೋಗ ಮಾಡೋದು ಬಿಟ್ಟು ಒಳ್ಳೆಯ ಕಾರ್ಯವನ್ನು ಮಾಡಿ ಎಲ್ಲಿಯಾದ್ರೂ ಏರಬೇಕು, ದುಡಿಬೇಕು. ಪಾಪಿಗಳೇ, ಪಾಪ ನನ್ನ ಅಪ್ಪ. ಹೌದು, ಅವರಷ್ಟಕ್ಕೆ ಅವರು ಇದ್ದಾರೆ. ಬಂದು ಅವರ ಮೇಲೆ ಇರುವರು ಜೊತೆಯಾಗಿ ಕಲ್ಲು ಗುಂಡಿನ ಹಾಗೆ ಇದ್ದೀರಿ. ಹಲ್ಲೆ ಮಾಡ್ತಾ ಇದ್ದೀರಾ. ಅಂದರೆ ನನ್ನಂತ ಒಬ್ಬ ಮುಗ್ಧನ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಲ್ಲ. ನೋಡಿ, ಪಾಪಿಗಳೇ, ಅವರನ್ನು ಕೇಳುವುದಕ್ಕೆ ಯಾರು ಇಲ್ಲ ಎಂಬುದಾಗಿ ಭಾವಿಸಿದ್ದೀರಾ. ಅವರ ಮಗಳೇ ನಾನು, ಶಿವಪ್ರಭೆ. ನೀನು ಶಿವಪ್ರಭೆ? ಆ, ಅವರು ಸಾಕಿದ ಮಗಳು. ಆ, ಏನು? ಏ ಪೊಟ್ಟ, ನೀವು ಅಷ್ಟು ಜೋರಿರುವಾಗ ಮತ್ತೆ ಕಾಡಿನಲ್ಲಿ ಇವ ಸಿಕ್ಕಿದ್ದಕ್ಕೆ ಸಾಕಿದ. ಆ, ಇವನ ಮಗ ಇದ್ದಾನೆ ಗೊತ್ತಾ, ದೇವರ್ಮ. ಆಹಾ, ಎಷ್ಟು ಒಳ್ಳೆ ಹುಡುಗ ಗೊತ್ತಲ್ಲ. ಹೌದಾ? ಅವನ ನಿನಗೇನು? ಅವನ ಆಜ್ಞೆ ಪಡೆದು ನಾವು ಇಲ್ಲಿಗೆ ಬಂದಿದ್ದೇವೆ. ಹ್ಮ್. ಗೊತ್ತಾಯ್ತಲ್ಲ? ಹುಟ್ಟಿದ ಮಕ್ಕಳೆಲ್ಲ ಮಕ್ಕಳು ಅಂತ ಆಗುವುದಿಲ್ಲ. ಯಾಕೆ ಆಗುದಿಲ್ಲ? ಮಕ್ಕಳಲ್ಲಿ ಎರಡು ವಿಧ. ಹೇಗೆ? ಒಬ್ಬ ಕರ್ಮಪುತ್ರ, ಮತ್ತೊಬ್ಬ ಕಾಮಪುತ್ರ. ನೋಡೋಣ, ಒಂದು ವರ್ಷ ಕಡಿಮೆ ಗೊತ್ತಾಗ್ತದೆ. ಅಭಿಮಾನಿ ಬೈಲಿ. ಇಲ್ಲ, ಏನು? ನಮ್ಮನ್ನು ಜೋರು ಮಾಡೋದಕ್ಕೆ ನೀನು ಹೌದು. ಅಷ್ಟು ಪ್ರಾಯ ಬಂದಿಲ್ಲ. ನಿಮ್ಮನ್ನು ಅಂತಿಲ್ಲ, ಈ ಪ್ರಪಂಚದಲ್ಲಿ ಯಾರು ತಪ್ಪು ದಾರಿಯಲ್ಲಿ ಹೋಗ್ತಾರೋ ಅವರನ್ನು ಶಿಕ್ಷಿಸ್ತೇನೆ ನಾನು. ಸರಿ ತಪ್ಪಲಿಕ್ಕೆ ಸರಿ ಅರ್ಥ ಆಗ್ತದ? ಸರಿಯಾಗಿ ಅರ್ಥವಾಗ್ತದೆ. ಇಷ್ಟುದ್ದ ಇದ್ದೀನಿ. ಹ್ಮ್. ತೋಟದ ಹುಡುಗಿ. ಈ ಪ್ರಪಂಚದಲ್ಲಿ ತಪ್ಪು ಸರಿ ಎನ್ನುವುದು ತಿಳಿಯುವುದಕ್ಕೆ ಚಿಕ್ಕ ಮಗುವಿಗೆ ಕೂಡ ಸರಿಯಾಗಿ ಅರ್ಥವಾಗ್ತದೆ. ಪುಟ್ಟ, ಏನು ಪುಟ್ಟ? ನೀನು ಅಂದುದನ್ನೆಲ್ಲ ಹೇಳುವುದಕ್ಕೆ ಹೋಗಬೇಡ. ಏನು? ಅವನನ್ನು ಬಿಟ್ಟು ಕೊಟ್ಟರೆ ನಿಂದು ಒಳ್ಳೆಯದು. ಏನು ಬಿಟ್ಟು ಕೊಟ್ರೆ ಏನ್ ಮಾಡ್ತೀರಿ ನೀವು? ಇಲ್ಲದಿದ್ದರೆ ನಿನ್ನನ್ನು ಅವನನ್ನು ಒಟ್ಟಿಗೆ ಕಟ್ಟಿಕೊಂಡು
ಒಳ್ಳೆ ಕಾರ್ಯವನ್ನು ಮಾಡುವವರಿಗೆ ಏನು ಕೊಟ್ಟದನ್ನು ತಿನ್ಬೇಕು, ಹಾ ಕೊಟ್ಟದನ್ನು ಬಿಸಾಡುವುದಲ್ಲ ಅವ್ರು ಹೋದ್ಮೇಲೆ, ಗೊತ್ತಾಯ್ತಲ್ಲ? ಕೊಟ್ಟದ್ದನ್ನು ತಿನ್ಬೇಕು ಹೌದು, ಆದ್ರೆ ಅದನ್ನ ಹಾಗೆಯೇ ಋಣವನ್ನು ತೀರಿಸಬೇಕು. ಋಣ ತೀರಿಸುವುದಕ್ಕೆ ನಿಮಗೆ ಕೊಟ್ಟದ್ದು ಯಾರು ತಿನ್ನುವುದಕ್ಕೆ? ದೇವರ್ಮ. ಜಯವರ್ಮ. ಜಯವರ್ಮನ ಅಪ್ಪ ಯಾರು? ಅಪ್ಪ ಇವ. ಹೌದಾ? ಅವರ ಮೇಲೆ ಹಮಲೆ ಮಾಡೋದಕ್ಕೆ ಮುಂದಾಗುದಾ? ನೀವು ನಮಗೆ ಏನು ಕೊಡ್ಲಿಲ್ಲಲ್ಲ? ಕೊಡ್ಲಿಲ್ವಾ? ಅವರು ಕೊಡುದು ಬೇಡ, ನಾನು ಕೊಡ್ತೇನೆ ನಿಮಗೆ. ನೀನೇನು ಕಾರಣ ಕೊಡುದು? ನಿಮಗೆ ಪೆಟ್ಟು ಕೊಡ್ತೇನೆ ಬಾ. ಈ ಹುಡುಗಿ ಜೋರು ನಮಗೆ ಬೇಡ ಇವಳ ಸುದ್ದಿ. ಬೇಡ ಬೇಡ, ನಾವು ಹೋಗುವ. ನಿಮ್ಮದು ಇಷ್ಟ. ನಮ್ಮವರು ಜತ್ತಿಯರು ಬಂದರು, ಅವರನ್ನೆರಡು ಕೈ ಕಾಲನ್ನು ಬಂಧಿಸಿದ್ಯಾ? ಮಾತ್ರವಲ್ಲ ಚಿತ್ರಹಿಂಸೆಯನ್ನು ಕೊಟ್ಟಿಯಾ? ಯಾರು ನೀನು? ಯಾಕೆ ಮಾಡಿದೆ? ಕಪ್ಪವನ್ನು ಸಂಗ್ರಹಿಸುವ ಉದ್ದೇಶ ಇಲ್ಲ. ಇಬ್ಬರು ಜಟ್ಟಿಗಳನ್ನು ಕಳುಹಿಸಿದ್ದೇನೋ, ಹೌದು. ಅವರನ್ನು ವಿರೋಧಿಸುವುದಕ್ಕಾಗಿ ಬಂದವಳು ಸಾಮಾನ್ಯ ಹೆಣ್ಣು ಎಂಬುದಾಗಿ ಭಾವಿಸಬೇಡ. ನೀನು? ನಾನೇ ಶಿವಪ್ರಭೆ, ಇವರ ಮಗಳು ನಾನು. ಅವನ ಮಗ ನಾನು. ಹಾಗಾಗಿ ಕೇಳಿದ್ದೇನೆ, ನಿನ್ನ ಸೊಕ್ಕನ್ನು ಮುರಿಯುತ್ತೇನೆ. ಪಡೆದಾಡಿ ರಾಜವನೋ ಅಡವಿಯುಳ್ ಮೃತಿಯಾಗಿದೆ, ಅಡವಿಯುಳ್ ಮೃತಿಯಾಗಿದೆ, ನೀಗೈದ ಕರ್ಮ ಒಡಸಿ ಪರಿಯಾಯಿತು ಮಡಿದೆಯ ಮಗನೇ. ಪಾಂಡ್ಯ ರಾಜ್ಯದ ಭಾವಿ ರಾಜಕುಮಾರನಾಗಿದ್ದಂತಹ ಮಗನೇ ಅಳಿದು ಹೋದಿಯೇನೋ, ಅಳಿದು ಹೋದಿಯೇನೋ. ಈ ತಂದೆಯ ಮೇಲೆ ವಿರೋಧವನ್ನು ಕಟ್ಟಿಕೊಂಡು ನಿನ್ನ ಅವಧಾನವನ್ನು ನೀನೇ ಕಂಡುಕೊಂಡಿಯಲ್ಲ ಮಗನೇ. ಎಲ್ಲಾ ತಂದೆ ತಾಯಿಗಳು ಭಾವಿಸುವುದು ಯಾವುದನ್ನು? ನನ್ನ ಹೆಣವ ಸ್ಮಶಾನಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನ ಮಗನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬೇಕು ಎನ್ನುವ ಹಾಗೆ. ಆದ್ರೆ ಈ ಹೊತ್ತಿಗೆ ನಿನ್ನ ಹೆಣವನ್ನು ನಾನು ಹೊತ್ತುಕೊಂಡು ಹೋಗುವುದು.
ಪ್ರೀತಿ ಬಂದೊದಗಿತಲ್ಲ. ಅಯ್ಯೋ, ಸಂಬಂಧದಲ್ಲಿ ಸಹೋದರ ಸಹೋದರಿಯರಾದಂತಹ ನೀನು ಅನ್ಯೋನ್ಯವಾಗಿ ಬಾಳಬೇಕಿತ್ತು. ಆದ್ರೆ ಈ ತಂದೆಯ ರಾಜ್ಯ ವ್ಯಾಮೋಹದಿಂದಲಾಗಿ ನಿನ್ನ ತಂಗಿಯ ಕೈಯಿಂದಲೇ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಬಿಟ್ಟಿಯೇನೋ. ಕಾರಣದಿಂದಲೇ ನನ್ನಿಂದ ಹತನಾಗಿ ಹೋಗಿದ್ದಾನೆ. ಅದರ ಬಗ್ಗೆ ಚಿಂತೆಯನ್ನು ಮಾಡುವುದು ಬೇಡ. ಹೆಣ್ಣಾದರೆ ಏನು, ಗಂಡಾದರೆ ಏನು, ಈ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಕುಲವನ್ನು ಉದ್ಧರಿಸುವವರು ಬೇಕು. ಕುಲಕ್ಕೆ ಯಾವತ್ತೂ ಕೂಡ ಕೆಟ್ಟ ಹೆಸರನ್ನು ತರುವವರು 10 ಮಕ್ಕಳಿದ್ದರೆ ಏನು ಪ್ರಯೋಜನ ಇಲ್ಲ. ಇದ್ದವಳು ಅಥವಾ ಇದ್ದವನು ಒಬ್ಬನೇ ಸಾಕು ಈ ಪ್ರಪಂಚದಲ್ಲಿ ನಾವು ಶ್ರೇಷ್ಠರಾಗಿ ಬೆಳೆಯುವುದಕ್ಕೆ. ಆದ ಕಾರಣ ಚಿಂತೆಯನ್ನು ಮಾಡುವುದು ಬೇಡ. ನಿಮ್ಮ ಉನ್ನತಿಯ ಅಧಿಕಾರಿ ಯಾರು ಎಂಬುದಾಗಿ ಅಥವಾ ಇಲ್ಲಿ ಅಧಿಕಾರ ಗದ್ದುಗೆಯನ್ನು ಯಾರು ಏರುತ್ತಾರೆ ಎನ್ನುವಂತಹ ಚಿಂತೆ ಬೇಡ. ನಿಮ್ಮ ಅಧಿಕಾರವನ್ನು ನನಗೆ ವಹಿಸಿಕೊಡಿ. ನೀವು ಆಳುವ ರೀತಿಯಲ್ಲೇ ಪ್ರಜೆಗಳಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಬರದಂತೆ ಅವರ ಆಸೆ ಯಾವುದಿದೆಯೋ ಅದನ್ನು ಕಾಲಕ್ಕೆ ಈಡೇರಿಸಿ ಅವರನ್ನು ಮಕ್ಕಳಂತೆ ನಾನು ಕರೆಯುತ್ತೇನೆ. ಚಿಂತೆಯನ್ನು ಮಾಡಬೇಡಿಯಪ್ಪ. ಇಲ್ಲಿ ಅಧಿಕಾರವನ್ನು ನನಗೆ ವಹಿಸಿಕೊಡಿ. ಚಿಂತೆಯಿಂದ ಇರಿ. ಮಗಳೇ, ಏನು ಮಗನನ್ನು ಕಳಕೊಂಡ ಮೇಲೆ ಈ ರಾಜ್ಯದ ಮೇಲೆ ಅಂತ ಏನು, ಈ ಪ್ರಪಂಚದ ಮೇಲೆ ನನಗೆ ಯಾವ ರೀತಿಯ ವ್ಯಾಮೋಹವೂ ಇಲ್ಲ. ಪಾಂಡ್ಯ ದೇಶದ ರಾಜಕುಮಾರಿಯನ್ನಾಗಿ ನಿನ್ನನ್ನು ನಿಯಮಿಸಿ ನಾನು ಈ ಅರಮನೆಯ ಸುಖಭೋಗವನ್ನು ಅನುಭವಿಸುವುದಿಲ್ಲ ಮಗ. ಪಾಂಡ್ಯ ದೇಶದ ಹೊರವಲಯದಲ್ಲಿರುವಂತಹ ಅರಣ್ಯದಲ್ಲಿ ಆಶ್ರಮವೊಂದನ್ನು ನಿರ್ಮಿಸಿ ಧ್ಯಾನಸ್ಥನಾಗಿರ್ತೇನೆ. ನಿನಗೆ ಮದುವೆ ಆಗುವಂತಹ ವೇಳೆಯಲ್ಲಿ ಒಂದು ನಿನ್ನ ಕಲ್ಯಾಣದ ದೃಶ್ಯವನ್ನು ತುಂಬಾ ನೋಡಿ ಮತ್ತೆ ನನ್ನ ಈ ಇಹಲೋಕದ ಯಾತ್ರೆಯನ್ನು ಮುಗಿಸಬೇಕು ಎನ್ನುವುದೇ ನನ್ನ ಆಶೆ. ಆದ್ರಿಂದ ನನಗೆ ವಾನಪ್ರಸ್ಥಕ್ಕೆ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡಬೇಕು ಮಗ. ಜನಕ, ನೀವು ಕೊಟ್ಟಂತ ಅಧಿಕಾರವನ್ನು ಏರುತ್ತೇನೆ. ಪ್ರಜೆಗಳಿಗೆ ಯಾವ ತೊಂದರೆಯೂ ಆಗದಂತೆ ನೀವು ಹಾಕಿದಂತ ಅಡಿಪಾಯಕ್ಕೆ ಸುಂದರವಾದಂತ ಗೋಡೆಯನ್ನು ಕಟ್ಟಿ ಆ ಕಿರೀಟಕ್ಕೆ ಅಥವಾ ಆ ಮೇಲ್ಚಾವಣಿಗೆ ಕಲಶವನ್ನು ಇಡುವ ರೀತಿಯಲ್ಲಿ ನಾನು ಅಧಿಕಾರವನ್ನು ಕಲಿಸ್ತೇನೆ. ನಿಮ್ಮ ಅನುಗ್ರಹ ಸದಾಕಾಲ ನನ್ನ ಮೇಲಿರಲಿ. ಆ ವಿಶ್ವಾಸದಿಂದ ರಾಜ್ಯದ ಅಧಿಕಾರವನ್ನು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.